ನಮ್ಮ ಕರಾವಳಿಯಲ್ಲಿ ಈಗಾಗಲೇ 2-3 ಕೊಲೆಗಳು ನಡೆದು ಹೋಗಿದೆ. ಹಣಕಾಸಿನ ವಿಚಾರ ಹಾಗೂ ವೈಯಕ್ತಿಕ ದ್ವೇಷ ಹೀಗೆ ಅನೇಕ ವಿಚಾರಗಳಿಂದ ಸಮಾಜದಲ್ಲಿ ಹಾನಿ ಪ್ರಕ್ರಿಯೆಗಳು ನಡೆಯುತ್ತಿದೆ ಎಂದು ಹಿಂದೂ ಜಾಗರಣ ವೇದಿಕೆ ಗೌರವಾಧ್ಯಕ್ಷರಾದ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಸಮಾಜದಲ್ಲಿ ನಡೆಯುವ ಗಲಭೆಯನ್ನು ತಡೆಗಟ್ಟಲು ಯುವಕರಿಗೆ ಸಂದೇಶವನ್ನ ನೀಡಬೇಕಾಗಿದೆ. ಇದಕ್ಕೆ ವಿಶ್ವ ಹಿಂದೂ ಪರಿಷತ್ ಮತ್ತು ಸಹ ಸಂಘಗಳು ಪ್ರೇರಣೆಯನ್ನ ನೀಡುತ್ತಿದೆ. ಇಂತಹ ದುಷ್ಕೃತ್ಯಗಳು ಮುಂದುವರಿಯದಂತೆ ಕಟ್ಟೆಚ್ಚರ ವಹಿಸಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಸಮುದಾಯಕ್ಕೆ ಮಾರ್ಗದರ್ಶನ ನೀಡುವ, ಸುವಿಚಾರವನ್ನ ನೀಡುವ ಸಭೆಗಳು ನಿರಂತರವಾಗಿ ನಡೆಯಲಿದೆ ಎಂದು ಹೇಳಿದರು. ಈ ಮೂಲಕ ಮಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ವಿಶ್ವ ಹಿಂದೂ ಪರಿಷತ್ ಮನವಿಯನ್ನ ಸಲ್ಲಿಸಿ ಇಂತಹ ಕೃತ್ಯಗಳು ಮುಂದೆ ನಡೆಯದಂತೆ ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ದಾರೆ. ಸಮಾಜದೊಳಗೆ ಒಂದು ಹಾನಿ ಪ್ರಕ್ರಿಯೆಗಳು ಬೆಳೆಯುತ್ತಾ ಇದೆ. ಇದನ್ನು ನಾವು ಮನಗಂಡು ಆದಷ್ಟು ನಮ್ಮ ಯುವಕರನ್ನು ತಹಬಂದಿಗೆ ತರಬೇಕನ್ನುವ ನಿಟ್ಟಿನಲ್ಲಿ ಒಂದು ಸತ್ಸಂದೇಶವನ್ನು ರವಾನಿಸುವ ಆಲೋಚನೆಯೊಂದಿಗೆ ಈ ಕಾರ್ಯವನ್ನು ಏರ್ಪಡಿಸಿದ್ದೇವೆ. ವಿಶ್ವ ಹಿಂದೂ ಪರಿಷತ್, ನಮ್ಮ ಪರಿವಾರ ಸಂಘಟನೆಗಳು ಈ ಜೊತೆ ಇದ್ದುಕೊಂಡು ಅಂತಹ ಒಂದು ಸತ್ಕಾರ್ಯಕ್ಕೆ ಪ್ರೇರಣೆ ನೀಡ್ತಾ ಇದ್ದಾವೆ. ಈಗಾಗಲೇ ನಮ್ಮ ಸಮಾಜದ ಒಳ್ಳೊಳ್ಳೆಯ ನಾಯಕರು ಬೇರೆ ಬೇರೆ ರೀತಿಯಲ್ಲಿ ಕೊಲೆಯಾಗಿದ್ದಾರೆ. ಅದು ನಮ್ಮ ಸಮಾಜದ ಒಳಗೆ ನಡೆದಿರುವಂತಹ ದುರ್ಘಟನೆಗಳು. ಹಾಗೆಂತ ಹೇಳಿ ಆ ದುರ್ಘಟನೆಗಳನ್ನು ಕಂಡುಕೊಂಡು ನಾವು ಸುಮ್ಮನಿರುವುದು ಒಳ್ಳೆಯದಲ್ಲ. ಪ್ರಸ್ತುತ ಸಮಾಜ ಎಲ್ಲ ಸೌಕರ್ಯಗಳನ್ನು ಪಡೆದುಕೊಂಡು ಒಂದು ಸುವ್ಯವಸ್ಥಿತವಾದ ರೀತಿಯಲ್ಲಿ ಸಮಾಜ ಜಾಗರಣೆ, ಸಮಾಜ ಜಾಗೃತಿ, ರಾಷ್ಟ್ರೋನ್ನಯನ ಕಾರ್ಯದಲ್ಲಿ ಮುಂದೆ ಹೋಗಬೇಕು ಅನ್ನುವಂತಹ ಆಲೋಚನೆಯನ್ನು ಇಟ್ಟುಕೊಂಡು ನಡೆಯಬೇಕಾದಂತಹ ಸಮಾಜ ವ್ಯಕ್ತಿಗತ ವಿಷಯಗಳಲ್ಲಿ ಅಥವಾ ತಮ್ಮದಾಗಿರತಕ್ಕಂತಹ ಹಿಡನ್ ಅಜೆಂಡಾಗಳ ವಿಷಯದಲ್ಲಿ ಯಾವುದೇ ರೀತಿಯ ಕೊಲೆಯಾಗಲಿ, ಸುಲಿಗೆಯಾಗಲಿ, ಪಾತಕವಾಗಲಿ ನಡೆಸಬಾರದನ್ನುವಂತಹ ಗಟ್ಟಿ ಧ್ವನಿಯ ಆಗ್ರಹವನ್ನು ನಾವು ಮಾಧ್ಯಮಗಳ ಮುಖೇನವಾಗಿ ಆಯಾಯ ಸರಹದ್ದಿನಲ್ಲಿರುವಂತಹ ಯುವಕರ ಮನಸ್ಸಿಗೆ ತಲುಪಲಿ ಎನ್ನುವುದನ್ನು ಈ ಮೂಲಕ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಇದನ್ನು ನಾವು ಇಲ್ಲಿಗೆ ನಿಲ್ಲಿಸುವುದಿಲ್ಲ. ಈ ಸಂಬಂಧವಾಗಿ ನಮ್ಮ ತಿಳುವಳಿಕೆಗೆ ಬಂದ ವಿಷಯಗಳನ್ನು ಗಮನಿಸಿಕೊಂಡು ಆ ಎಲ್ಲ ಸಂಬಂಧಪಟ್ಟಂತಹ ಯುವಕರು ಮುಂದೆ ನಡೆಯುವಂತಹ ಯಾವುದೇ ತೊಂದರೆಗಳಿಗೆ ಈಡಾಗಬಾರದನ್ನುವ ದೃಷ್ಟಿಯಿಂದ ಈ ಮೂಲಕ ಒಂದು ಸಂದೇಶವನ್ನು ರವಾನಿಸಿ ಮುಂದಿನ ದಿನಗಳಲ್ಲಿ ಅವರನ್ನೆಲ್ಲ ಕರೆಸಿಕೊಂಡು ತಿಳುವಳಿಕೆ ಮಾಡಿ ಈ ಘಟನೆಗಳಲ್ಲಿ ಯಾವುದೇ ರೀತಿಯ ವಹಿವಾಟು ವಿಷಯಗಳಲ್ಲಿ ಜಗಳ ಮಾಡುವುದು ಬೇಡ. ಅದಕ್ಕೆ ಕಾನೂನು ಇದೆ. ಅದಕ್ಕೆ ಪೂರಕವಾದಂತಹ ಹಿರಿಯವರು ಅಥವಾ ಅದಕ್ಕೆ ಸಂಬಂಧಪಟ್ಟ ಕೆಲವು ವ್ಯಕ್ತಿಗಳು ಇರ್ತಾರೆ. ಅವರ ಜೊತೆ ಕುಳಿತುಕೊಂಡು ಮಾತುಕತೆಯನ್ನು ಮಾಡಿ ಅಂತಹ ವಿಷಯಗಳನ್ನು ಪರಿಹರಿಸಿಕೊಳ್ಳಬೇಕು. ಇದು ಕೇವಲ ಕೊಲೆಯಿಂದ ಅವಸಾನಗೊಳ್ಳಬಾರದು ಎನ್ನುವಂತಹ ದೃಷ್ಟಿಯಿಂದ ಮುಂದೆ ಸಮಾಜವನ್ನು ಉದ್ಧರಿಸುವ ಕಾರ್ಯಕ್ಕೆ ನೀವು ನಿಮ್ಮಗಳ ಶಕ್ತಿಯನ್ನು ಬಳಸಿಕೊಳ್ಳಬೇಕು. ಆ ಮೂಲಕ ಸಮಾಜ ಸಂಘಟನೆಯಾಗಬೇಕು, ಇನ್ನು ಒಂದು ಜಾಗೃತಿಯಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಸಂದೇಶವನ್ನು ನಾವುಗಳು ಪತ್ರಿಕೆಯ ಮುಖಾಂತರ, ಮಾಧ್ಯಮದ ಮುಖಾಂತರ ನಾವು ಸತ್ಸಂದೇಶವನ್ನು ಸಮಾಜಕ್ಕೆ ರವಾನಿಸ್ತಾ ಇದ್ದೇವೆ.